ಕೊಂಕಣಿ ಕಾರ್ವಿ ಸಮುದಾಯದ ಅತೀ ಪವಿತ್ರ ಹಬ್ಬ ಹೋಳಿ ಹಬ್ಬವನ್ನು ಅತೀ ಸಂಭ್ರಮದಿಂದ ಮತ್ತು ವೈಭವದಿಂದ ಬರೋಬ್ಬರಿ 1 ವಾರಗಳ ಕಾಲ ಕುಂದಾಪುರ ಭಾಗದಲ್ಲಿ ಆಚರಿಸಲಾಯಿತು. ಕುಂದಾಪುರ ಬೈಂದೂರು ತಾಲೂಕಿನ ಸಾವಿರಾರು ಮಂದಿ ಹೋಳಿ ಬಣ್ಣದಲ್ಲಿ ಮಿಂದೆದ್ದು ಕುಣಿದು ಸಂಭ್ರಮಿಸಿದರು. ಕೇವಲ ಯುವ ಸಮುದಾಯ ಪರಸ್ಪರ ಬಣ್ಣ ಎರಚಿ ಸಂಭ್ರಮಿಸುವ ಹಬ್ಬವಲ್ಲ. ಕೊಂಕಣಿ ಖಾರ್ವಿ ಸಮುದಾಯ ಪ್ರತಿ ಮನೆಯ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಜೊತೆಯಾಗಿ ಪರಸ್ಪರ ಬಣ್ಣಗಳನ್ನು ಎರಚಿ ಸಂಭ್ರಮಿಸುವ ಆರಾಧಿಸುವ ಪವಿತ್ರ ಹಬ್ಬ. ಕುಂದಾಪುರ ಮತ್ತು ಕರಾವಳಿ ಭಾಗದ ಕೊಂಕಣಿ ಖಾರ್ವಿ ಸಮುದಾಯ ಪವಿತ್ರ ಹೋಳಿ ಹಬ್ಬವನ್ನು ಅತ್ಯಂತ ಸಾಂಪ್ರದಾಯಿಕವಾಗಿ 7 ದಿನಗಳ ಕಾಲ ಆಚರಿಸುತ್ತೆ. ಮಹಾಕಾಳಿ ದೇವಾಲಯದಲ್ಲಿ ಆರಂಭವಾಗುವ ಈ ಹಬ್ಬದಲ್ಲಿ ಕಾಮದಹನ, ಸಾಂಪ್ರದಾಯಿಕ ಕೋಲಾಟ, ಹಗಲು ವೇಷ ಮತ್ತು ರುದ್ರಭೂಮಿಗೆ ಓಡುವ ವಿಶಿಷ್ಟ ಆಚರಣೆಗಳು ಪ್ರಮುಖವಾಗಿದೆ. ಈ ಹಬ್ಬವು ಈಶ್ವರ ಪಾರ್ವತಿಯ ಆರಾಧನೆಯಾಗಿದ್ದು ಸಮುದಾಯದ ಐಕ್ಯತೆಯನ್ನ ಸಾರುತ್ತೆ ಎಂಬ ನಂಬಿಕೆ. ಮೊದಲ ದಿನ ಹೋಳಿ ಮಾಂಡದೊಂದಿಗೆ ಪ್ರಾರಂಭವಾಗಿ ಬಣ್ಣದ ಹೋಳಿ ಮತ್ತು ಅದ್ಧೂರಿ ಮೆರವಣಿಗೆಯೊಂದಿಗೆ ಹಬ್ಬವು ಮುಕ್ತಾಯಗೊಳ್ಳುತ್ತೆ. ಹೋಳಿ ಹುಣ್ಣಿಮೆಯಂದು ಶಿವನು ಮನ್ಮಥನನ್ನ ಸುಟ್ಟ ನೆನಪಿಗಾಗಿ ಕಾಮನನ್ನ ದಹಿಸಲಾಗುತ್ತೆ ಎಂಬ ನಂಬಿಕೆ ಈಗಲೂ ಇದೆ. ಸಾಂಪ್ರದಾಯಿಕ ಕೊಂಕಣಿ ಹೋಳಿ ಹಾಡುಗಳು, ಕೋಲಾಟ ಮತ್ತು ವೇಷಧಾರಿಗಳ ನೃತ್ಯವು ಹಬ್ಬದ ಪ್ರಮುಖ ಆಕರ್ಷಣೆಯಾಗಿದೆ. ಇನ್ನು ಹಬ್ಬದ 7ನೇ ದಿನದ ಕೊನೆಯ ದಿನದಂದು ದೇವಿಗೆ ಬಣ್ಣ ಅರ್ಪಿಸಿದ ನಂತರ ಸಮುದಾಯದವರು ಪರಸ್ಪರ ಬಣ್ಣಗಳನ್ನು ಹಚ್ಚಿ ಸಂಭ್ರಮಿಸುತ್ತಾರೆ. ನಮ್ಮ ಕಾರ್ವಿ ಸಮಾಜದಲ್ಲಿ ಅತಿ ಪವಿತ್ರವಾದ ಹೋಳಿ ಹಬ್ಬವನ್ನು ನಾವು ತಲತಲಾಂತರದಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆಯೇ 5 ದಿನಗಳ ಕಾಲ ನಾವೆಲ್ಲ ತುಂಬ ಸಣ್ಣವರಿದ್ದಾಗ 1 ತಿಂಗಳ ಮೊದಲೇ ನಾವು ಈ ಆಚರಣೆಯನ್ನು ಪ್ರಾರಂಭಿಸ್ತಾ ಇದ್ವಿ. ಈಗ 5 ದಿನಗಳ ಕಾಲ ಶನಿವಾರದಿಂದ ನಾವು ವಿದ್ಯುಕ್ತವಾಗಿ ಈ ಹಬ್ಬವನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಹಾಗೆಯೇ ನಮ್ಮ ಕಾರ್ವಿ ಸಮಾಜದಲ್ಲಿ ಕಾರ್ವಿ ಮೇಲ್ಕೇರಿ, ಕೆಳಕೇರಿ, ಬಹದ್ದೂರ್ ರಸ್ತೆ, ಹಾಗೆಯೇ ಮದ್ದುಗುಡ್ಡೆ, ಹೀಗೆ ಬೇರೆ ಬೇರೆ ಏರಿಯಾಗಳಿಂದ ಜನ ಇದ್ದಾರೆ. ಆದರೆ ನಾವೆಲ್ಲ ಒಟ್ಟಾಗಿ ಒಗ್ಗಟ್ಟಿನಿಂದ ವಿಧಿಬದ್ಧವಾಗಿ ಹೋಳಿ ಮನೆ ಎನ್ನುವಂಥ ಒಂದು ಮನೆಯನ್ನು ಅವರು ನಮ್ಮ ಮಹಾಕಾಳಿ ಮಂಡಳಿಯಿಂದ ಏನಿದೆ ಆಡಳಿತ ಮಂಡಳಿ, ಅಲ್ಲಿಂದ ಹೋಳಿಯನ್ನು ತೆಗೆದುಕೊಳ್ಳುವುದು ಅಂತ ಹೇಳಿ, ಅಂದರೆ ಆ ಮನೆ ವಿದ್ಯುಕ್ತವಾಗಿ ನಾವು ಆ ಮನೆಯಲ್ಲೇ ಹೋಳಿಯ ಹಾಡುಗಳನ್ನು ಹಾಕಿ ಸಾಂಪ್ರದಾಯಿಕ ಹಾಡು ಮಾಂಡ್ ಅಂತ ಹೇಳ್ತೇವೆ, ಮಾಂಡ್ ಬರುವಂಥದ್ದು. ಹಾಗೆಯೇ ಶಿವಗಣಗಳ ಆರಾಧನೆ 3 ದಿನ ನಡೀತದೆ. ಬಹದ್ದೂರ್ ರಸ್ತೆಯ ಅಲ್ಲಿ, ಆಮೇಲೆ ವೆಂಕಟರಮಣ ದೇವಸ್ಥಾನದ ಬಳಿ, ಕುಂದೇಶ್ವರದ ಬಳಿ, ಈ ರೀತಿ 3 ದಿನವಾಗಿ ನಾವು ಆಚರಿಸ್ತೇವೆ. ಹಾಗೆಯೇ ಹಬ್ಬದ ದಿನ ಬೆಳಿಗ್ಗೆ ಹೋಳಿ ಮನೆಯವರು ಹಬ್ಬದ ದಿನ ಬೆಳಿಗ್ಗೆ ಪ್ರತಿ ಸಲ ಅಡಿಕೆ ಮರವನ್ನು ಅರಿಶಿನ ಕುಂಕುಮ ಹಚ್ಚಿ ಎಣ್ಣೆ ಶಾಸ್ತ್ರವನ್ನು ಮಾಡಿ, ಹೇಗೆ ಎಲ್ಲರಿಂದ ಅವ್ರ ಮನೆಯಲ್ಲಿರುವ ಮುತ್ತೈದೆಯರೆಲ್ಲ ಆರತಿ ಎತ್ತಿ ಸಾಂಪ್ರದಾಯಿಕವಾಗಿ ಪೂಜೆಯನ್ನು ಸಲ್ಲಿಸುವಂಥದ್ದು. ಅದಾದ ಮೇಲೆ ಹೋಳಿ ಹಬ್ಬದ ಓಕುಳಿಯ ಆಚರಣೆ ಕೊನೆಯ ದಿನ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಹಾಗೆ ಅಲ್ಲಿ ಕೂಡ ನಾವು ಸಾಮರಸ್ಯವನ್ನು ತೋರಿಸ್ತಾ ಇರುವಂಥದ್ದು. ಗಂಡಸರು ಹೆಂಗಸರೇನು ಯಾವುದೇ ಭೇದ ಭಾವವನ್ನು ಇಲ್ಲದೆ ಅದನ್ನು ತೋರ್ಪಡಿಸಿದೆ. ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಿಂದ ಇಲ್ಲಿ ಏಕತಾ ಭಾವನೆ, ಸಾಮರಸ್ಯ, ಒಗ್ಗಟ್ಟು ಯಾವ ರೀತಿ ನಾವು ತೋರಿಸ್ಬೋದು, ಬರೀ ನಾವು ಪಠ್ಯಪುಸ್ತಕದಲ್ಲಿ ಓದೋದಷ್ಟೇ ಅಲ್ಲ, ಅದನ್ನು ನಾವು ಸಾಮಾಜಿಕವಾಗಿ ತೋರ್ಪಡಿಸಲಿಕ್ಕೂ ಕೂಡ ಇದೊಂದು ವೇದಿಕೆ ಅಂತಲೇ ಹೇಳ್ಬೋದು. ಅಷ್ಟು ಸುಂದರವಾಗಿ ನಮ್ಮ ಕಾರ್ವಿ ಸಮಾಜ ಈ ಹಬ್ಬವನ್ನು ಆಚರಿಸ್ಕೊಂಡು ಬರ್ತಾರೆ. 6 ದಿನಗಳ ಹಿಂದೆ ಆರಂಭಗೊಂಡ ಕೊಂಕಣ ಖಾರ್ವಿ ಸಮಾಜದ ಸಾಂಪ್ರದಾಯಿಕ ಹೋಳಿ ಹಬ್ಬವು ಮಾರ್ಚ್ 5ರಂದು ವೈಭವಯುತ ಓಕುಳಿ ಹಬ್ಬದ ಮೆರವಣಿಗೆಯೊಂದಿಗೆ ಸಂಭ್ರಮದಿಂದ ಸಂಪನ್ನಗೊಂಡಿತು. ಕುಂದಾಪುರ, ಗಂಗೊಳ್ಳಿ, ತಲ್ಲೂರು, ತ್ರಾಸಿ, ಕಂಚುಗೋಡು, ಉಪ್ಪುಂದ, ಬೈಂದೂರು, ಶಿರೂರು ಹಾಗೂ ಬ್ರಹ್ಮಾವರ ತಾಲೂಕಿನ ಸಾಸ್ತಾನ, ಕೋಡಿ, ಬೆಂಗ್ರೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಈ ಹಬ್ಬವನ್ನು 6 ದಿನಗಳ ಕಾಲ ಸಾಂಪ್ರದಾಯಿಕ ಆಚರಣೆಯೊಂದಿಗೆ ಭಕ್ತಿ ಭಾವದಿಂದ ಆಚರಿಸಲಾಯಿತು. ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೆ. ಈ ಸಲ ಕುಂದಾಪುರ ಕಾರಿಕೆರೆ ಮಹಾಕಾಳಿ ದೇವಸ್ಥಾನದ ಆಡಳಿತದವರು ಹೋಳಿ ಮನೆ ಅಂತೇಳಿ ನಮ್ಮ ಮನೆಗೆ, ನಮ್ಮದು ನಾಯ್ಕ ಫ್ಯಾಮಿಲಿಯವರಿಗೆ ವಹಿಸಿದರು. ಅದು ನಮ್ಮ ಮನೆ ಆಗಿರೋದ್ರಿಂದ ನಮ್ಮ ಸಮಸ್ತ ಸಮಾಜ ಬಾಂಧವರು ಈ ಒಂದು ಹಬ್ಬ ಏನಂತ ಹೇಳಿದರೆ ಕರೆಯದೇ ಬರುವಂಥ ಹಬ್ಬ ಇದೊಂದು. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕರಿಬೇಕು, ಕರೆದ್ರೆ ಮಾತ್ರ ಬರ್ತಾರೆ. ಆದರೆ ಈ ಒಂದು ಹಬ್ಬದಲ್ಲಿ ಕರೀದೇ ಬರೆಯುವಂಥ ಹಬ್ಬ ಅಂದರೆ ಇದೊಂದು ಹೋಳಿ. ಸಮಸ್ತ ಸಮಾಜ ಬಾಂಧವರು ನಮ್ಮ ಮನೆಗೆ ಬಂದು ಅವರ ಏನಿದೆ ನೃತ್ಯ ವೈಭವ ಎಲ್ಲ ಮಾಡಿ ಒಂದು ಆಶೀರ್ವಾದ ಮಾಡಿ ಹೋಗ್ತಾರೆ ನಮಗೆ. ಅದೇ ನಮಗೆ ಒಂಥರ ಗಾಡ್ ಗಿಫ್ಟ್ ಥರ. ಹಾಗೆ
ಇವಾಗ ಒಂದು 5 ದಿನ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ನಡೆಯುತ್ತೆ. ಕುಂದೇಶ್ವರ ಗಡ್ಡೆ ಕಾರ್ಯಕ್ರಮದಿಂದ ಹಿಡಿದು ಹೋಳಿ ಆತ್ಸುಡಿ, ಅದರ ನಂತರ ಕುಂದೇಶ್ವರಕ್ಕೆ ಹೋಗಿ ಮಾಂಕಳ ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಸಮಸ್ತ ನಮ್ಮ ಸಮಾಜ ಬಾಂಧವರು ನಮ್ಮ ಮನೆಗೆ ಬಂದು ಒಂದು ಆವುಗೆ ಆಟ ಅಂತೇಳಿ ಅದೊಂದು ಕಾರ್ಯಕ್ರಮ ನಡೆಸಿ ತದನಂತರ ನಮ್ಮ ಸಮಾಜದ ಮುಖ್ಯಸ್ಥರು ಹಾಗೂ ಗಡ್ಡೆ ಹಾಗೂ ಹೋಳಿ ನೇಮಿಸೋರು ಅವರೆಲ್ಲರಿಗೂ ನಾವು ಒಂದು ಗೌರವ ನೀಡಿ ಅದರ ನಂತರ ದೇವಸ್ಥಾನದವರು ನಮ್ಮೊಂದು ಆಶೀರ್ವಾದ ಮಾಡಿರ್ತಾರೆ. ಅದರ ಮುಂದಿನ ದಿನ ರಾತ್ರಿ ಸುವಾಸಿನಿ ಪೂಜೆ ಅಂತೇಳಿ ಇರುತ್ತೆ, ಪಾರ್ವತಿ ಪೂಜೆ ಅಂತ. ಅದು ಮುತ್ತೈದೆಗಳು ನಮ್ಮನೆ ಎಲ್ಲ ಮುತ್ತೈದೆಗಳು ಸೇರಿ ಮಾಡುವಂಥ ಪೂಜೆ. ಅದು ನಮ್ಮ ಮನೆಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ನಮಗೂ ಇದೆ, ಒಳ್ಳೆಯದಾಗಿದೆ. ಇವಾಗ ನಾಳಿನ ದಿನ ನಡೆಯುವಂಥ ಓಕುಳಿ ಹಬ್ಬ ಅಂದರೆ ಇವತ್ತು ನಡೆಯುವಂಥ ಓಕುಳಿ ಹಬ್ಬ ಇದೆ. ಅದು ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಿ ನಡೀಲಿ ಅಂತೇಳಿ ಶ್ರೀ ಮಹಾಕಾಳಿ ತಾಯಿ ಹತ್ರ ಬೇಡುತ್ತಾ ನಾನು ಕುಂದಾಪುರದ ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ಸಮುದಾಯದ ಸದಸ್ಯರು ಸಮೂಹ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹೋಳಿ ಹಬ್ಬದ ಆಚರಣೆಗೆ ಚಾಲನೆಯನ್ನ ನೀಡಿದರು. ನಂತರ ಭಕ್ತರು ಕುಂದೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು. ಗುರುವಾರದಂದು ಶ್ರೀ ಮಹಾಕಾಳಿ ದೇವಸ್ಥಾನದಲ್ಲಿ ಬಣ್ಣದ ಪೂಜೆಯನ್ನ ನೆರವೇರಿಸಲಾಯಿತು. ಸಂಜೆ ನಡೆದ ಓಕುಳಿ ಹಬ್ಬದ ಮೆರವಣಿಗೆಯಲ್ಲಿ ಯುವಕರು ಹಾಗೂ ಯುವತಿಯರು ಪರಸ್ಪರ ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಹಾಡು ನೃತ್ಯಗಳೊಂದಿಗೆ ಸಂಭ್ರಮಿಸಿದರು. ಬಣ್ಣಗಳ ನಡುವೆ ಕುಣಿದು ಕುಪ್ಪಳಿಸುತ್ತಾ ಸಾಗಿದ ಮೆರವಣಿಗೆ ಹಬ್ಬದ ಉಲ್ಲಾಸವನ್ನ ಹೆಚ್ಚಿಸಿತು. ಈ ಸಂದರ್ಭದಲ್ಲಿ ದೂರದ ಊರುಗಳಲ್ಲಿ ನೆಲೆಸಿರುವ ಸಮುದಾಯದ ಸದಸ್ಯರು ಸಹ ತಮ್ಮ ಮೂಲ ಊರುಗಳಿಗೆ ಆಗಮಿಸಿ ಹಬ್ಬದಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು. ಹೀಗಾಗಿ ಈ ವರ್ಷದ ಹೋಳಿ ಹಬ್ಬವು ಭಕ್ತಿ, ಸಂಪ್ರದಾಯ ಮತ್ತು ಸಮುದಾಯದ ಐಕ್ಯತೆಯ ಸಂಕೇತವಾಗಿ ವೈಭವದಿಂದ ನೆರವೇರಿತು. ಒಟ್ಟಾರೆ ಶತಮಾನಗಳ ಇತಿಹಾಸ ಹೊಂದಿರುವ ಈ ಹೋಳಿ ಹಬ್ಬ ಕೊಂಕಣಿ ಖಾರ್ವಿ ಸಮಾಜದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಜನಪದ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುವ ಪ್ರಮುಖ ಹಬ್ಬವಾಗಿದೆ. ಇದು ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ಹಿಡಿಯುವ ಭಕ್ತಿ ಮತ್ತು ಸಂಭ್ರಮದ ಸಮ್ಮಿಲನ ಅಂದ್ರೆ ತಪ್ಪಾಗಲಾರದು. ರಾಘವೇಂದ್ರ ಬಳ್ಕೂರು, ದೈಜಿವಲ್ 24x7.